ವೀಕ್ಷಿಸುತ್ತರವೇ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ಒಂದಷ್ಟು ಅಭ್ಯರ್ಥಿಗಳು ಡಾಕ್ಟರ್ ಸಂತೋಷ್ ಗುರೂಜಿಯವರು ಫೋನ್ ಮಾಡಿದರು. ಅದೇ ರೀತಿಯಲ್ಲಿ ವಿವಿಧ ಜನರು ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ವಿವಿಧ ಜನರ ಅಭಿಪ್ರಾಯಗಳನ್ನು ನೋಡ್ತಾ ಇದ್ದೇವೆ. ನಾನು ಲಕ್ಷ್ಮೀನಾರಾಯಣ ಅವರನ್ನು ಕೂಡ ಪ್ರಯತ್ನ ಮಾಡ್ತಾ ಇದ್ದೇನೆ, ಅವರ ಜೊತೆಗೂ ಕೂಡ ಮಾತಾಡಬೇಕಾಗಿದೆ. ಈಗಾಗಲೇ ಪತ್ರಿಕೆಯ ಸಂಪಾದಕರು ತಾರನಾಥ ಬಲ್ಯಾಯ ಅವರು ಅವರ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಈಗ ಪ್ರಸಾದ್ ಅವರು ನಮ್ಮ ಜೊತೆ, ಪ್ರಸಾದ್ ರಾವ್ ಅವರು ಮೂಡಬಿದರೆ ನಮ್ಮ ಜೊತೆ ನೇರ ಸಂಪರ್ಕ ಇದೆ. ಪ್ರಸಾದ್ ರಾವ್ ಅವರೇ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಅರ್ಥಕೊಂಡು ಚರ್ಚೆ ಮಾಡೋದಕ್ಕೆ. ಹೇಳಿ ಸರ್. ಇನ್ನೊಂದು ಸರ್ ನಾನು ಹೇಳ್ತೀನಿ, ನಾನು ಒಂದು ಕೇಳಕ್ಕೆ ಇಷ್ಟಪಡ್ತೇನೆ. ನಾನು ಯಾರನ್ನು ಡೌನ್ ಮಾಡ್ಲಿಕ್ಕೆ ಹೊರತಲ್ಲ. ಈಗ ಜನರೇಷನ್ಗೆ ತಾರನಾಥ ಪಲ್ಯ ಅಂದ್ರೆ ಯಾರು ಅಂತ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಆ ಪಲ್ಲಿರೇನಯ್ಯ ಪತ್ರಿಕೆ ಉಂಟು ಅಂತ ನಮ್ಗೆ ಗೊತ್ತಿಲ್ಲ ಸರ್. ಅದಕ್ಕೆ ಇಷ್ಟು ದೊಡ್ಡ ಕಾಂಟ್ರವರ್ಸಿ ನಿಮ್ಮ ಚರ್ಚೆ ಸೂಪರ್ ಒಳ್ಳೆ ಪೇಪರ್ ಬೇರೆ ಕಡೆ ನೋಡಿತು. ಈಗದ ಜನರೇಷನ್ಗೆ ತಾರನಾಥ ಪಲ್ಯ ಯಾರು ಧರ್ಮಸ್ಥಳ ನಾವೆಲ್ಲ ಹೇಳಿ ಗೊತ್ತಾಗ ಅವ್ರು ಯಾರು ಅಂತ ಗೊತ್ತಿಲ್ಲ. ಪಲ್ಲಿರೇನಯ್ಯ ಪತ್ರಿಕೆ ಉಂಟು ಅಂದ್ರೆ ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ. ಆದ್ರೆ ಒಂದೇ ಹೇಳ್ತಾನೆ, ಬ್ರಾಹ್ಮಣ ಪ್ರಶ್ನೆ ಬೇಡ, ನಾನು ಬ್ರಾಹ್ಮಣ ಆ ಪ್ರಶ್ನೆ ಅಲ್ಲ. ಕಾಳಿಂಗ ನೌಡ್ರ ನಂತರ ಯಕ್ಷಗಾನಕ ರಂಗಕ್ಕೆ ಬಂದಂತ ಅಭಿಜಾತ ಕಂಚಿನ ಕಂಠ ಇದ್ರೆ ಅದು ನಮ್ಮ ಪಟ್ಲ ಸತೀಶ್ ಶೆಟ್ರು. ಇದಕ್ಕೆ ಜಾತಿ ಬರುದಿಲ್ಲ. ಅಂತ ಅಭಿಜಾತ ಕಲಾವಿದ ಒಂದು ಮೇಳಕ್ಕೆ ಸೀಮಿತ ಆಗುದು ಬೇಡ. ನಮ್ಗೆ ಭಾರಿ ಸಂತೋಷ. ಅವ್ರು ಬೇರೆ ಕಡೆ ಹೋಗ್ಲಿ, ಎಲ್ಲಾ ಮೇಳಕ್ಕೂ ಹೋಗ್ಲಿ. ಇಷ್ಟು ಇದೆ ತುಳುನಾಡಲ್ಲಿ ಬೇರೆ ಮೇಳಗಳು ಇಲ್ಲ ನಮ್ಮ ತೆಂಕುದಿಟ್ಟಲ್ಲಿ. ಇನ್ನೊಂದು ತೆಂಕು ಮೇಳ ಬೇರೆ ಮೇಲೆ ಸ್ಟಾರ್ಟ್ ಮಾಡ್ಲಿ. ಯಾವ ರೀತಿ ಕಲ್ಲಾಡಿ ವಿಠಲ್ ಶೆಟ್ರು ಕರ್ನಾಟಕ ಮೇಲೆ ಬೇರೆ ಸ್ಟಾರ್ಟ್ ಮಾಡಿ ಆ ರೀತಿ ಮಾಡಿಕೊಂಡು ಪಟ್ಲ ಸತೀಶ್ ಶೆಟ್ರು ಬೇರೆ ಮೇಲೆ ಸ್ಟಾರ್ಟ್ ಮಾಡ್ಲಿ. ಅವ್ರು ಒಂದು ಮೇಳಕ್ಕೆ ಇರುದೇ ತಪ್ಪು. ಅವರು ಒಂದ್ ಹೇಳ್ತೇನೆ ಸರ್, ಅಂತ ಕಲೆನ ಕಳ್ಕೊಳ್ತಾರಲ್ಲ ಆರ್ಟಿಕಲ್ ಹಾಕಿದವರಿಗೂ ಅದನ್ನ ಬಲ್ಲೆಯಾರು ದೊಡ್ಡ ಮಾತಾಡಿದ್ರು ನಾವು ಕೇಳಿದ್ದೇವೆ. ಆದ್ರೆ ನಮ್ಗೆ ಅವ್ರು ಯಾರು ಅಂತ ಗೊತ್ತಿಲ್ಲ ಸರ್. ಇಲ್ಲ ಇಲ್ಲ, ಅವರು 3 ವರ್ಷಗಳಿಂದ ಈ ಪತ್ರಿಕೆ ನಡೆಸ್ತಾ ಇದ್ದಾರೆ. ಪತ್ರಿಕೆಗಳಲ್ಲಿ ಯಕ್ಷಗಾನದ ಬಗೆಗೆ ಅವರೊಂದಷ್ಟು ಲೇಖನಗಳನ್ನು ಹಾಕಿದ್ದಾರೆ. ಅವರ ಅಭಿಪ್ರಾಯಗಳಲ್ಲ ಅದು. ಸರ್ಕ್ಯುಲೇಷನ್ ಎಷ್ಟು ಅವರು ಎಸ್ ಅಲ್ಲಿ ಏನೇ ಇರ್ಲಿ, ಇಲ್ಲಿ ಯಕ್ಷಗಾನದ ಬಗೆಗೆ ಬಲ್ಯಾರ ಮುಕ್ತಿ ಅಲ್ಲ ಗುರುವಾಗಿರ್ಬೋದು, ಯಕ್ಷಗಾನ ಗುರು ಅವರು ಧರ್ಮಸ್ಥಳದಲ್ಲಿ ಏನೇ ಆಗಿರ್ಲಿ. ಆದ್ರೆ ಅಭಿಜಾತ ಕಲಾವಿನ ಬಗ್ಗೆ ಲೇಖನ ಬರೆಯುವಾಗ ಕಾಂಟ್ರವರ್ಸಿ ಆಗ್ತಂತ ಗೊತ್ತಿತ್ತಲ್ವ ಸರ್ ಎಡಿಟರ್ ಆಗಿ ಅವರಿಗೆ? ಗೊತ್ತಿತ್ತಲ್ವಾ? ಅಂತ ಅಭಿಜಾತ ಕಲಾವಿದ ಎಷ್ಟು ಕಲಾವಿದರ ಲಗಡಿ ಹೋದ್ರಿ ಈ ಕಾಂಟ್ರವರ್ಸಿ ರಾಜಕೀಯದಲ್ಲಿ. ಯಾಕೆ ರಾಜಕೀಯ ಕಲಾವಿದರಿಗೆ? ಪಟ್ಲ ಸತೀಶ್ ಶೆಟ್ಟಿ ಎಲ್ಲಿ ಇದ್ರು ಸತೀಶ್ ಶೆಟ್ಟಿಯೇ. ಗುಣ್ಮಿ ಕಾಳಿಂಗನವರ ನೆಕ್ಸ್ಟ್ ಹುಟ್ಟಿದಂತ ಅಭಿಜಾತ ಕಲಾವಿದ ಇದ್ರೆ ಪಟ್ಲ ಸತೀಶ್ ಶೆಟ್ಟಿ. ಇದನ್ನು ಯಾರು ಆರ್ಟಿಕಲ್ ಹಾಕ್ಲಿ, ಟಿವಿಯಲ್ಲಿ ಚರ್ಚೆ ಮಾಡ್ಲಿ, ಆ ಕಲೆಯನ್ನ ಕೆಳಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟ ಬರ್ತೇನೆ ಸರ್. ಇಂತ ಚರ್ಚೆ ಮಾಡಿದಕ್ಕೆ ನಿಮ್ಮ ಶಿವ ವಿಲಾಸ್ ನಾಯಕರಿಗೂ ಥ್ಯಾಂಕ್ಸ್ ಹೇಳ್ತಾ ನಮಸ್ಕಾರ ಹೇಳ್ತೇನೆ. ಥ್ಯಾಂಕ್ ಯು. ಎಸ್, ಬಹುಶಃ ಪತ್ರಿಕೆಯನ್ನ ಒಂದು ನಡೆಸ್ತಾ ಇದ್ದಾರೆ. ಅಂದ್ರೆ ಯಕ್ಷಗಾನದ ಬಗೆಗೆ ಪತ್ರಿಕೆಗಳು ಬೇಕು. ಯಾಕಂದ್ರೆ ಯಕ್ಷಗಾನದ ಬಗೆಗೂ ಕೂಡ ಒಂದಷ್ಟು ನಾವು ತಿಳಿದುಕೊಳ್ಬೇಕು. ಆ ಹಿನ್ನೆಲೆಯಲ್ಲಿ ಪತ್ರಿಕೆಯನ್ನು ಮಾಡಿದ್ದಾರೆ ಅಂತ ಅನ್ನುವಂಥದ್ದು. ಓಕೆ, ಈಗ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ, ಏನು ಲೇಖನವನ್ನು ತಮ್ಮ ಅಭಿಪ್ರಾಯಗಳನ್ನು ಈ ಪತ್ರಿಕೆಯಲ್ಲಿ ಮಂಡಿಸಿರುವಂಥ ಕಟೀಲ್ ಲಕ್ಷ್ಮೀನಾರಾಯಣ ಅಸರಣ್ಣ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಅಸರಣ್ಣ ಅವರೇ. ಬಲ್ಲಿರೇನಯ್ಯ ಪತ್ರಿಕೆಯಲ್ಲಿ ತಮ್ಮ ಒಂದು ಲೇಖನ, ತಾವು ಅಭಿಪ್ರಾಯವನ್ನು ಮಂಡಿಸಿರುವಂಥದ್ದು, ಇದಕ್ಕೆ ಮುನಿಸಿಕೊಂಡು ಪಟ್ಲ ಸತೀಶ್ ಶೆಟ್ಟಿ ಅವರು ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಬಹುಶಃ ತಮ್ಮ ಗಮನಕ್ಕೆ ಬಂದಿದೆಯಾ? ತಾವು ತಮ್ಮ ಅಭಿಪ್ರಾಯದ ಬಗ್ಗೆ, ತಮ್ಮ ಒಂದು ಲೇಖನದ ಬಗ್ಗೆ ಏನು ಹೇಳ್ತೀರಿ? ಮತ್ತೆ ಪಟ್ಲ ಸತೀಶ್ ಶೆಟ್ಟರ ಈ ನಿರ್ಧಾರದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಸರಣ್ಣ ಅವರೇ? ಹಲೋ, ನನ್ನ ಮಾತು ಕೇಳ್ತಾ ಇದೆಯಾ? ಈಗ ತಮ್ಮ ಲೇಖನ, ತಾವು ಬಲ್ಲಿರೇನಯ್ಯ ಅನ್ನುವಂಥ ಪತ್ರಿಕೆಯಲ್ಲಿ ಬರೆದಿರುವಂಥ ಲೇಖನದ ಮೇಲೆ ಪಟ್ಲ ಸತೀಶ್ ಶೆಟ್ಟರು ಒಂದು ಸ್ವಲ್ಪ ಮುನಿಸಿಕೊಂಡಿದ್ದಾರೆ. ಇದು ನನಗೆ ಹೇಳಿರುವಂಥದ್ದು ಅಂತ ಅನ್ನುವಂಥದ್ದು. ರಕ್ತಬೀಜಾಸುರನ ಒಂದು ಆ ಪ್ರಸಂಗದ ಬಗೆಗೆ ತಾವು ಆ ಭಾಗವತಿಕೆಯನ್ನು ಪ್ರಶ್ನೆ ಮಾಡಿದಿರಿ ಅಂತ ಅನ್ನುವಂಥದ್ದು, ಅದಕ್ಕೆ ಮುನಿಸಿಕೊಂಡು ಅವ್ರು ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಇಲ್ಲಿ ತಮ್ಮ ಅಭಿಪ್ರಾಯಗಳು ಏನು ಅಂತ ನನ್ನ ಮಾತು ಕೇಳ್ತಾ ಇದೆಯಾ? ನಾವೇನೋ ರಕ್ತ ಬೀಜ ಗೀತದಾಗೇನು ಹೇಳಲಿಲ್ಲ. ನಾನು ಟೋಟಲ್ ಆಗಿ ಒಂದು ಅವರಲ್ಲಿ ಮಾತಾಡುವಾಗ ಪತ್ರಿಕೆ ಗುಲ್ಲಿಗೆ ಕಟ್ಟೋದಲ್ಲ, ಸುಮ್ಮನೆ ಕೂತ್ಕೊಂಡು ಮಾತಾಡುವಾಗ ಭಾಗವತಿಕೆಯವರಿಗೆ ಮಾಡ್ಲಿಕ್ಕೆ ಮತ್ತು ಅರ್ಥಗಾರಿಗೆ ತಾಳ ಮಧ್ಯೆಯಲ್ಲಿ ಚಾನ್ಸ್ ಜಾಸ್ತಿ, ಯಕ್ಷಗಾನದಲ್ಲಿ ಕುಡಿತಕ್ಕೆ ಪ್ರಧಾನ ಜಾಸ್ತಿ ಅಂತ ಹೇಳಿದ್ದೇನೆ ಅಷ್ಟೇ. ಮತ್ತೆ ನಾನು ಅದೆಲ್ಲ ಬ್ಯಾಂಗ್ಳೂರಿನ ಬಂದದ್ದು ಹೌದು. ಆ ದಿವಸ ನಾನು ಹಾಗೇನು ಇದ್ದು ಹೋಗ್ಲಿಲ್ಲ. ನಮ್ಮ ಭಕ್ತರು 2 ಕಡೆ ಇಲ್ಲೋದು, ಗಣೇಶ ಮತ್ತು ಮತ್ತೊಬ್ಬ ಎಕ್ಕಾರಲ್ಲಿ 2 ಕಡೆ ಆಟ ಇತ್ತು. ನಾನು ಬೆಂಗಳೂರು ಬರುವಾಗಲೇ 5:30 ಗಂಟೆ ಆಗಿದೆ. 2 ಕಡೆಗೆ ಆಟ ಮುಗಿಯುವ ಮೊದಲು ಹೋಗಿ ಬರ್ಬೇಕು ಅಂತ ಹೇಳಿ ನಾನು ಬರ್ತಲ್ಲಿ ಹೋದ ಹೊರತು ಅದನ್ನ ವಿಮರ್ಶೆಗೆ ನಾನೇನು ಹೋಗ್ಲಿಲ್ಲ. ಅದು ಸುಮ್ಮನೆ ಒಂದು ಅದನ್ನ ಅವರಲ್ಲಿ ಇಲ್ಲ ಹೊಲದೆಲ್ಲ ಸೇರಿಸಿ ಈಗ ಸುಮ್ಮನೆ ವಿನಾಕಾರಣ. ಅದಕ್ಕೆ ನಾನು ನಿನ್ನೆ ಕೂಡ್ಲೆ ನನಗೆ ವಿಷಯ ಫೋನ್ ಮಾಡಿ ತಿಳಿಸಿದ್ರು. ಕೂಡಲೇ ನಾನು ಪಟ್ಲನಿಗೆ ಫೋನ್ ಮಾಡಿದೆ, ಆದ್ರೆ ಅವ್ರು ತೆಗೀಲಿಲ್ಲ. ನಾನು ಹೇಳಿಲ್ಲ. ಈಗ ಬಲ್ಲಿರೇನಯ್ಯ ಪತ್ರಿಕೆಯಲ್ಲಿ ಬಂದಿರುವಂತ ನಿಮ್ಮ ಲೇಖನವನ್ನೇ, ನೀವೇ ಬರೆದಿರುವಂತ ಲೇಖನವನ್ನು ನೀವು ನೋಡಿದ್ದೀರಾ ಅಂತ?
ನಾನು ನೋಡ್ಲಿಲ್ಲ. ಈಗ ಅದರಲ್ಲಿ ತಡರಾತ್ರಿ ಆದ ಕಾರಣ ನಮ್ಮದೇ ಮೇಳದ ಒಂದು ಆಟದಲ್ಲಿ ಆ ಸನ್ನಿವೇಶ ನೋಡೋ ಅವಕಾಶ ಒದಗಿತು, ಸಂದರ್ಭವೇನೋ ಚೆನ್ನಾಗಿತ್ತು. ಆದರೆ ಭಾಗವತರು ಹಾ ಹೂ ಎಂದು ಸುದೀರ್ಘ ಆಲಾಪನೆಗೆ ಇದ್ರೆ ಅದೇನೇ ಹೇಳಿದೆ ನಾನು. ನನಗದು ನೋಡಲಾಗದೆ ನಾನು ನೇರ ಮನೆಯ ಕಡೆ ನಡೆದೆ. ಯಕ್ಷಗಾನದಲ್ಲಿ ಮನೆಗೆ ಹೋಗಿಲ್ಲ, ನಾನು ಮನೆಗೆ ಗೊತ್ತಲ್ಲ, ನನಗೆ ಬೇರೆ ಮತ್ತೊಂದು ಆಟಕ್ಕೆ ಹೋಗ್ಲಿಕ್ಕಿದ್ದರೆ ಅಲ್ಲಿಂದ ನಾನು ಮತ್ತೊಂದು ಗಿಡಕ್ಕೆ ಹೋದ್ ಹೊರತು ಹಾಗೇನೆ ಹೇಳಲಿಲ್ಲ. ಸುಮ್ಮನೆ ದೊಡ್ಡ ಕಪೋಲ ಕಲ್ಪಿತವಾಗಿ ಸುಡುಕು ಮಾಡೋದಷ್ಟೇ. ಹಾಗಾದ್ರೆ ಈ ಲೇಖನವನ್ನ ಬರೆದಿರುವವರು ಯಾರು? ತಾವಲ್ವ ಅಂತ ಹೇಳ್ತಿದ್ದೀರಾ? ತಾವು ಯಾರು? ನಾನು ಬರೆದಿಲ್ಲ, ನಾನೊಂದು ಅದಕ್ಕಿಂತ ಮೊದಲು ಅವರೇ ಬರೆದು ಹಾಕಿರೋದು. ಯಕ್ಷಗಾನದ ಹಾಡಿನ ಸಹಜ ಸೊಗಸು ಬಲಿಪರ ಹಾಡಿಗೆ ಕೊನೆಯಾಗಬೇಕೇ, ಅಂತಹ ಪರಂಪರೆ ಶೈಲಿಯಿಂದ ಹಾಡುವುದು ಅಸಾಧ್ಯವೇ? ಇದೆಲ್ಲ ಆ ರೀತಿ ನಾನೇನು ಹೇಳಲಿಲ್ಲ. ನಾನು ಹಾಡಿನ ವಿಷಯದಲ್ಲಿ ಅದೇ ಈ ಹಾಡಿಗೆ ಮತ್ತು ಅರ್ಥಗಾರಿಕೆಗೆ ಚಾನ್ಸ ತಾಳಬದ್ಲೆಯಲ್ಲಿ ಯಕ್ಷಗಾನದಲ್ಲಿರುವಾಗ ಇದು ಮಾತ್ರ ಅಂತ ಹೇಳಿದ್ವಿ. ಮಾತಲ್ಲಿ ಹೇಳಿದ್ದು ಹೊಸದೇನು ಪೇಪರಿಗೆ ಕೊಟ್ಟದಲ್ಲ, ನಾವು ಕೂತ್ಕೊಂಡು ಮಾತಾಡೋದು ಹೀಗೆ ಮಾತಾಡಿ ಹೇಳಿದಷ್ಟು. ಅಂದ್ರೆ ನೀವು ಮಾತಿನಲ್ಲಿ ಹೇಳಿದ್ದೀರಿ, ಅವರು ಬರೆ ತೆಗೆದುಕೊಂಡ್ರು. ಅವರು ಅದು ಎಂತದ ಅಲ್ಲಿ ಬರ್ಕೊಂಡಲ್ಲ, ಎಂತದಕ್ಕೆಲ್ಲ ಸೇರಿಸಿ ಸುಮ್ಮನೆ ಅವರು ಬರ್ತಾರೆ ದೊಡ್ಡ ಮಾಡಿದಷ್ಟು. ನಾನೇನು ಹಾಗೇನೆ ಹೇಳಿಲ್ಲ. ಹಾಗಾದ್ರೆ ಯಾರಿಗೂ ಹೇಳಿಲ್ಲ. ಹಾಗಾದ್ರೆ ತಮ್ಮ ಅಭಿಪ್ರಾಯಗಳು ಏನು ಇತ್ತೀಚಿನ ದಿನಗಳಲ್ಲಿ? ಅಂದ್ರೆ ಈಗ ಪಟ್ಲ ಸತೀಶ್ ಶೆಟ್ಟರ ಭಾಗವತಿಕೆ ಬಗೆಗೆ ತಮ್ಮ ಅಭಿಪ್ರಾಯಗಳು ಏನು ಅಸರಣ್ಣವರೇ? ತಮ್ಮ ಭಾಗವತಿಗೆ ಲೈಕ್ ಮಾಡ್ತಾರೆ, ಲೈಕ್ ಮಾಡೋಲ್ಲ. ನಾನು ಈಗಾಗಲೇ ಹೇಳ್ತಾ ಇದ್ದೇನೆ, ಬೇರೆ ಬಂದವರು ಎಷ್ಟೋ ಬಂದ ಹೇಳಿದ್ದೇನೆ. ಪಟ್ಲದವರು ಭಾಗವತಿಗೆ ಆಟವನ್ನು ಒಂದು ಎಲ್ಲ ಸುಸೂತ್ರವಾಗಿ ಕೊಂಡೋಗ್ತಾರೆ. ಎಲ್ಲ ಭಾಗವತರ ಹಾಗೆಲ್ಲ ಏನು ಸಾಧನೆ ಮಾಡಿ ಆಟವನ್ನು ಮೇಲೆ ಹಾಕ್ತಾ ಇರೋದು ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ. ಅದು ಅವರಿಗೂ ಗೊತ್ತುಂಟು. ಆದ್ರೆ ಈ ಸಂದರ್ಭದಲ್ಲಿ ಈಗ ಅವರು ಸ್ವಲ್ಪ ಮುನಿಸಿಕೊಂಡಿದ್ದಾರೆ, ಏನ್ ಹೇಳಲಿಕ್ಕೆ ಅವರಿಗೋಸ್ಕರ ನಾನು ಅಂತದ್ದು ಹೇಳಿಲ್ಲ. ಹೇಳಿದ್ರೆ ಅವ್ರು ಬೇಜಾರು ಮಾಡಬಾರ್ದು ಅಂತ ಹೇಳುದು ಅಷ್ಟೇ ಹೊರತು ನಾನೇನು ಅಂಥದ್ದೇನು ಹೇಳಿಲ್ಲ. ಸುಮ್ಮನೆ ಇನ್ನಾಗಲಾದ ಘಟನೆಗೆ ಅವರು ಸುಮ್ಮನೆ ಬೇಜಾರು ಮಾಡಬಾರ್ದು ಅಂತ ಅಷ್ಟೇ ಹೇಳುವರದ್ದು. ನಾನು ಅದು ಅವರಿಗೆ ಗೊತ್ತುಂಟು. ನಾನು ನಿನ್ನೆ ಸುಮ್ಮನೆ ಫೋನ್ ಮಾಡಿ ಫೋನ್ ಟ್ರೈ ಮಾಡಿದೆ, ನನಗೆ ಚಟೀಲಿಂದ ಫೋನ್ ಬಂತು. ನಾನೀಗ ಸದ್ಯಕ್ಕೆ ಬೊಂಬಾಯಲ್ಲಿದ್ದೇನೆ. ಅವರಿಗೆ ರಾಜೀನಾಮೆ ಕೊಟ್ಟಿದ್ದಾರೆ, ಅವರಿಗೆ ಫೋನ್ ಮಾಡಿದೆ. ಎಸ್, ರಾಜೀನಾಮೆ ಕೊಟ್ಟಿದ್ದಾರೆ, ಅದನ್ನು ವಾಪಸ್ ತಗೊಳ್ಬೇಕು ಅಂತ ಹೇಳ್ತೀರಾ ಅವರಿಗೆ? ಹೇಗೆ? ಹೇಳ್ಬೋದು, ಏನು ತೊಂದರೆ ಇಲ್ಲ. ಸರಿ, ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಿದ್ದಕ್ಕೆ ಧನ್ಯವಾದಗಳು ಲಕ್ಷ್ಮೀನಾರಾಯಣ ಸರಣ್ಣವರೇ, ಧನ್ಯವಾದಗಳು. ಎಸ್, ಇದು ಈ ಲೇಖನವನ್ನು ಏನು ಬರೆದಿದ್ದಾರೆ ಅವರು ಈಗಾಗಲೇ ನಮಗೆ ಕರೆ ಮಾಡಿರುವುದು ಬಹಳ ಪ್ರಧಾನ ಅರ್ಚಕರು ಕೂಡ ಹೌದು. ಕಟೀಲು ಶ್ರೀ ಲಕ್ಷ್ಮೀನಾರಾಯಣ ಆಸರಣ್ಣ ಅವರು ನಮ್ಮ ಜೊತೆಗೆ ಈಗ ಒಂದಷ್ಟು ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ, ನೀವು ಕೇಳಿದಿರಿ. ಒಂದು ಸಣ್ಣ ವಿರಾಮ ತೆಗೆದುಕೊಳ್ಳದೆ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತದೆ.